ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ಸರ್ವರಿಗೂ ನಮಸ್ಕಾರಗಳು. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 245. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಏಕದಿಂದಲನೇಕ ಮತ್ತನೇಕ ಏಕವು ಈ ಕ್ರಮವೇ ವಿಶ್ವಗಂಗಾಂಗ ಸಂಬಂಧ. ಲೋಕದಲ್ಲಿ ಜಾತಿಯಲಿ ವ್ಯಕ್ತಿಯಲಿ ಸಂಸ್ಥೆಯಲಿ ಸಾಕಲ್ಯದರಿವಿರಲಿ ಮಂಕುತಿಮ್ಮ. ಪ್ರಿಯರೇ, ಇಡೀ ಜಗತ್ತು ಏಕದಿಂದ ಆಗಿ ಅನೇಕವಾಗಿ ಹರಡಿಕೊಂಡಿದೆ. ಇಲ್ಲಿ ಪ್ರತಿಯೊಂದು ಕ್ರಿಯೆಗಳಿಗೂ, ವಸ್ತುಗಳಿಗೂ, ಜೀವಿಗಳಿಗೂ ತಮ್ಮದೇ ಆಗಿರುವಂತಹ ವ್ಯಕ್ತಿತ್ವ, ಅಸ್ತಿತ್ವ ಅಥವಾ ಅಸ್ಮಿತೆ ಇರುವುದನ್ನು ನಾವು ಗುರುತಿಸಬಹುದು. ಹಾಗಾಗಿ ಒಂದರಿಂದ ಅನೇಕ ಮತ್ತು ಅನೇಕದಿಂದ ಏಕವಾಗಿರುವುದನ್ನು ನಾವು ತಿಳಿಯಬಹುದು. ಪ್ರಕೃತಿಯ ನಡುವೆ ಇರುವ ಈ ವಿಶಿಷ್ಟವಾದ ಕ್ರಮವೇ ಪ್ರಪಂಚದ ವಿವಿಧವಾದ ಅಂಗಾಂಗಗಳ ಸಂಬಂಧವನ್ನು ಅದು ಬೆಸೆದಿದೆ. ಸೂರ್ಯ, ಚಂದ್ರ, ಭೂಮಿಯು ಬೇರೆ ಬೇರೆಯಾಗಿ ಕಂಡರೂ ಅವುಗಳ ಮೂಲವು ಒಂದೇ ಆಗಿ ಸಮಗ್ರತೆಯು ಆಗಿರುವುದನ್ನು ನಾವಿಲ್ಲಿ ತಿಳಿಯಬೇಕಾಗ್ತದೆ. ಈ ಪ್ರಪಂಚದಲ್ಲಿರುವಂತಹ ವರ್ಗಗಳ ಜೋಡಣೆ ಇರ್ಬೋದು, ವಿಂಗಡಣೆ ಇರ್ಬೋದು, ವ್ಯಕ್ತಿ ಮತ್ತು ಸಂಸ್ಥೆಗಳನ್ನು ಕಂಡಾಗ ಇವುಗಳೆಲ್ಲವೂ ಕೂಡ ಬ್ರಹ್ಮವಸ್ತುವಿನ ಅಂಶವೇ ಆಗಿರುತ್ತದೆ ಎಂಬ ವಿಚಾರವನ್ನು ಮಾನ್ಯ ಡಿವಿಜಿ ಅವರು ಅರಿವಿನ ಮೂಲಕ, ಸಂಕಲ್ಪದ ಮೂಲಕ ನಮಗೆಲ್ಲರಿಗೂ ಅದು ತಿಳಿದಿರಬೇಕಿರುವಂಥ ಅಂಶವನ್ನು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ನಾವು ಕಾಣಬಹುದು. ಬಂಧುಗಳ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.